नया प्यार है नया इंतजार कर ले क्या पलवा ऐ दिल बेकरार मेरे दिल बेकरार तू ही बता पहला नशा पहला Thank you very much. Kami kalian pada akal-akal lagi putus cuma sedang teman-teman bantulah. Tujuh lesaga. Sebenarnya sejauh baru dulu. Wasati Bangka Negara ini tadi kata anjene Jilla Ustuar sejauh itu tiga. Kshetrada Tantril, Padmanabha Tantril. Itu tiga. ಜನಗಳಿಗೆ ಕೊಂಜಾತು ಒರಿನಂಚಿನ ಸಾರತ್ತೇಳು ಈ ಒಂಜಿ ಅಕ್ಲ ದೇನಿಗೆ ಅದು ಉಪ ಬ್ರಹ್ಮರಥನ ನಿರ್ಮಾಣ ಅಪ್ಲ ತೊಟ್ಟಿಗೆ ಈ ಒಂಜಿ ಕಾಂಕ್ರೀಟ್ ಕಾಮಗಾರದ ಉದ್ದೀಪನ ಲೇಸಿ ಬಚ್ಚಿ ಪಿನ್ನೆರ್ನ ಕೇಳ ವ್ಯವಸ್ಥಾಪನ ಸಮಿತಿ ಗುರುಕಾರ್ರೆ ಶ್ರೀಮಾನ್ ವಿಶ್ವನಾಥ್ ಗಟ್ಟಿ ಮೇರೆ ಸ್ವಾಗತ ಮಾಡ್ತಾರೆ. ಅನೇಕ ದಿನೋಡದಿಂಚಿನ ಒಂಜಿ ಕನಸಿತ್ತಂಡು ಬ್ರಹ್ಮರಥ ಬೊಕ್ಕ ಐಕ್ ಶೆಡ್ ಅದೇ ರೀತಿ ಬ್ರಹ್ಮರಥನ ವೈಪರ ಬೋಡಿಂಚಿನ ಒಂಜಿ ರಸ್ತೆ ಮಾತಲಗಿನಿ ಕೂಡ್ದು ಬೈದಲು ಸನ್ಮಾನ್ಯ ಮುತ್ತಪರೈ ಬೊಕ್ಕ ರವೀಂದ್ರನಾಥ್ ರೈ ನಕಲು ಕೊರ್ಪನಂಚಿನ ಬ್ರಹ್ಮರಥನು ವೈಪರ ಮಾರ್ಗನು ಒಂಜಿ ಕಾಂಕ್ರೀಟೀಕರಣ ವ್ಯವಸ್ಥೆ ಸುಸ್ಥಿತಿಡ್ ಪೊರ್ಲುಡು ಮಂತು ಕೊರ್ತನಂಚಿನ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರು ನಗರಾಭಿವೃದ್ಧಿ ಬೊಕ್ಕ ವಸತಿ ಸಚಿವರು ಸನ್ಮಾನ್ಯ ಯುಟಿ ಖಾದರ್ರನ್ನು ಯಾನ್ ಜಾಸ್ತಿ ಪುಗರ್ಜಿ ದಯನ್ ಗೊತ್ತುಂಡ ಒಂಜಿ ಅರೆನ ಪುಗರ್ನ ಎಂಗ್ಲ ಬೊಕ್ಕ ಜಾಸ್ತಿ ಪೋಯಲ್ಲ ಯುಟಿ ಖಾದರ್ ಏರಿಂದ ಪಂಡದ ಮಾತಿರಗಲೇ ಗೊತ್ತುಂಡು ಅಂಚರ್ದ ಸುರುಕಾದ ಅರೆಗೆ ಜನ್ಮ ಕೊರ್ನಂಚಿನ ಅಪ್ಪಮ್ಮಗೆ ಯಾನು ಕೃತಜ್ಞತೆ ಸಲ್ಲಿಸ ಪ್ರತಿನೇ ಅದು ರವೀಂದ್ರನಾಥ್ ರೈಕುಲು ಅರೆಲ್ಲ ನಮ್ಮ ಪುಗರುಡು ನಿಜ್ಜಿ ಇಡೀ ನಮ್ಮ ಸೋಮೇಶ್ವರ ದೇವಸ್ಥಾನದ ಭದ್ರವಾಯಿನ ಬುನಾದಿನ ಪಾಡ್ದು ಬ್ರಹ್ಮಕಲಶೋತ್ಸವದ ಪ್ರತಿ ಒಂದು ವ್ಯವಸ್ಥೆಗಳ ಸಕ್ರಿಯವಾದ ಭಾಗವಹಿಸದ ಉಪನಂಚಿನ ವ್ಯಕ್ತಿಯಿಂದ ಬಂದ ಎಂಗಲ ಆತ್ಮೀಯರು ಅರೆಲ್ಲ ಯಾನು ಈ ಸಂದರ್ಭಗಳು ಯಾನು ಸ್ವಾಗತ ಮಾಡ್ತಾರೆ. ಅದೇ ರೀತಿ ಶ್ರೀಪಿ ಕೃಷ್ಣಗಟ್ಟಿ ಅರೆಲ್ಲ ಬನ್ನಡೊಂದಿಜ್ಜಿ ಈ ಮುಲ್ಪನೆ ಪುಟ್ಟದ ಬಲತನಂಚಿನ ವ್ಯಕ್ತಿ ಅರೆಲ್ಲ ಯಾನು ಸ್ವಾಗತ ಪೊರ್ಲುದ ಸಹಕಾರ ಕೊರ್ನಂಚಿನ ಮಾತ ಕ್ಷೇತ್ರದ ಭಕ್ತಿಯರೆಲ್ಲ ಈ ಸಂದರ್ಭ ಯಾನು ಸ್ವಾಗತ ಮಲ್ತದ್ದು ರವಿಯನ್ನೇ ಒಂದು ರಡ್ಡು ಪಾತ್ರ ಈ ವಿಚಾರ ಪಾತ್ರ ಸಹಕಾರಡು ಒಂಜಿ ಬ್ರಹ್ಮರಥ ಕೋರ್ಪುಣಿ ಬಣ್ಣದ 1 ವರ್ಷದ ನಿಶ್ಚಯ ಮಲ್ತಿತ್ತ ಅಂಚನೆ 1 ವರ್ಷದ ವೀಳ್ಯದೆಲೆ ಕೊರ್ನಾಗ
ಬ್ರಹ್ಮರಥ ಹೋಯ್ಪರೆ ಒಂದು ಕಾಂಕ್ರೀಟ್ ರಸ್ತೆ ಒಂದು 25 ಫೀಟ್ ಆಗಲದ ಕಾಂಕ್ರೀಟ್ ರಸ್ತೆ ಅಗತ್ಯ ಇತ್ತು. ಆ ಸಂದರ್ಭಡು ಮಂತ್ರಿ ಆದಿತ್ತನ ಸಚಿವರಾದಿತ್ತನ ಇನ್ನು ಆತ್ಮೀಯರ ಯುಟಿ ಕಾದರ್ಡೆ ಅನ್ನೊಂದು ರಿಕ್ವೆಸ್ಟ್ ಬಂತೆ ಎಂಗ್ಲು ಬ್ರಹ್ಮರಥ ಮಲ್ಪುವ ಅಣ್ಣ ತಿರ ಕಾಂಕ್ರೀಟ್ ರಸ್ತೆ ಎಂದು ಮೂರು ಅಂತಾರೆ ತುಂಬ ದಿಂಜ ಖರ್ಚುಂಡು ಯಾಕೆ ಇವರು ಒಂದು ಸಹಕಾರ ಮಲ್ಪಡು ಬಂದಾಗ ಇದು ಏಪ ಬೋರ್ಡ್ ಬಲ್ಲೆರವೇನೆ ಯಾನ ಕಾಂಕ್ರೀಟ್ ರಸ್ತೆ ಮಲ್ಪ ಬಂಡೆ ಯಾನ್ ಎಂಕ್ಲೆ ಬ್ರಹ್ಮರಥ ಕೋಟೇಶ್ವರ ರೆಡಿ ಆವೊಂದುಂಡು ಅಂಡ್ ಎಂಕ್ಲೆ ಎಂದು ನೇರದಲ್ಲ ಯಾನ್ ಕಣವನ್ಸಲ್ಲ ಅಂತ ಈತ ಫಾಸ್ಟ್ ಆರ್ ಐಕ್ ಸ್ಪಂದನೆ ಕೊಡ್ದು ಇವನು ಕಾಂಕ್ರೀಟ್ ರಸ್ತೆ ಮಲ್ಪೇರೆ 25 ಫೀಟ್ ಆಗ್ಲದ ಭಾರಿ ಹುಲ್ಲದ ರಸ್ತೆ ರಥ ಬೀದಿ ಸೋಮನಾಥ ದೇವರನ ಬ್ರಹ್ಮರಥದ ರಥ ಬೀದಿ ಇನಿ ಅಲ್ಪ ಅದಿನಿ ಉದ್ಘಾಟನೆಗೆ ರೆಡಿ ಆಡುದುಂಡು. ಈ ಸಂದರ್ಭಡು ಎಂಕ್ಲ ಭಕ್ತಾಭಿಮಾನಿನಕ್ಲ ಎನ್ನ ಮುತ್ತಪ್ಪನ ಫ್ಯಾಮಿಲಿ ಎನ್ನ ಮುಲ್ತ ಪೂರ ಸೋಮನಾಥನ ಭಕ್ತಾಭಿಮಾನಿ ಮಾನಿಲು ಆಡಳಿತ ಮಂಡಲದ ಪರವಾದ ಯಾನ್ ಯುಟಿ ಕಾದರಿಗೆ ತುಂಬ ಹೃದಯದ ಧನ್ಯವಾದ. ಗೋಪುರದ ವಿಷಯ ಬರ್ತಿರಿ ಗೋಪುರ ಏತ್ ಖರ್ಚು ಉಂಡು ಅದು ಹೊರತು ಎಂಗ್ಲ ಬೇರೆ ಬಂದಿರೋ 3 ಕೋಟಿ ಉಂಡು ಯಾ ಬಂಡೆ ಅಟ್ಲೀಸ್ಟ್ ಎಂಗ್ಲ 1 ಕೋಟಿ ಇದಕ್ಕನಲ್ಲ ಎಂಗ್ಲ ಈ ಶುರು ಒಂದ್ಲೇ ಅಂತ ರೂಪಾಯಿ ಬಂಡೇರಿ ಯಾಕೆ ಪುರ ಎಂಗ್ಲ ಭಕ್ತಾಭಿಮಾನಿ ಪರವಾದ ಧನ್ಯವಾದ ಅರ್ಥ ಒಂದಲ್ಲಿ 2020 ಬ್ರಹ್ಮಕಲಶ ಮಲ್ಪುಡಿದ ನಮ್ಮ ನಿಶ್ಚಯ ಅಲ್ಲ ಮಾತ ಭಕ್ತರು ನಂಗೆ ಎಟ್ಟೆ ಒಂಜಿ ಸಚಿವರು ಸಹಕಾರ ಕೊರೋದು ಪೂರ ಸೇರಿದು ಸೋಮನಾಥನ್ ಬ್ರಹ್ಮಕಲಶನ ವಿಜೃಂಭಣೆಯನ್ನು ಮಲ್ಪುಗ ಬಣ್ಣದ ಈಗಲ ಮಾತ್ರೆಗಳ ಎನ್ನೊಂದು ವಿಜ್ಞಾಪನೆ. ಥ್ಯಾಂಕ್ ಯು. ಅತ್ಯಂತ ಸಂತೋಷವಾಗ್ತಿದೆ ಬಹುಶಃ ನಿಮ್ಮನ್ನು ಉದ್ದೇಶಿಸಿ ಮಾತಾಡಲಿಕ್ಕೆ. ಇವತ್ತೊಂದು ಸಮಯ ನನಗೀಗ ಮತ್ತೆ ತೆಲಂಗಾಣಕ್ಕೆ ಹೋಗಬೇಕಾದ ಕಾರಣ ಸಮಯ ಇಲ್ಲದಿದ್ದರೂ ಕೂಡ ಬಹುಶಃ ಇವತ್ತು ಒಂದು 10 ನಿಮಿಷ ಅದು ಬರಬೇಕು ನಮಗೆ ಚಾಲನೆ ಕೊಡಬೇಕಂತೇಳಿ ರವೀಂದ್ರ ಮತ್ತು ನಮ್ಮ ವಿಶ್ವನಾಥ್ ಅವರು ಕೂಡ ಫೋನ್ ಮಾಡಿ ಹೇಳಿದಾಗ ಬಹುಶಃ ಇಲ್ಲಿ ಬಂದು ನಿಮ್ಮ ಜೊತೆ ನಿಂತಿದ್ದೇನೆ. ನನಗೆ ಬಹುಶಃ ಈ ಒಂದು ಪ್ರದೇಶ ಅಂತ ಹೇಳಿದರೆ ಇದು ಅತ್ಯಂತ ಒಂದು ಪ್ರೀತಿಯ ಪ್ರದೇಶ. ಯಾಕಂದರೆ ಯಾವಾಗ ದೇವರದು ಯಾವ ಒಂದು ಅಂತ ಗೊತ್ತಿಲ್ಲ, ಯಾವುದೇ ಒಂದು ಕೆಲಸ ಆಗುವಾಗ ಬಹುಶಃ ನನಗೆ ವಿಶೇಷವಾದ ಒಂದು ಅವಕಾಶ ಇಲ್ಲಿ ಸೇವೆ ಮಾಡಲಿಕ್ಕೆಂದು ನನಗೆ ಇವತ್ತು ಕೊಟ್ಟಂಥ ಸಂದರ್ಭ ನಾನು ಇವತ್ತು ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಬಹುಶಃ ಇವತ್ತು ನಮ್ಮ ಕಳೆದ ಬ್ರಹ್ಮಕಲಶ ಸಂದರ್ಭದಲ್ಲಿ ನನ್ನ ತಂದೆಯವರು ಶಾಸಕರಾಗಿದ್ದರು. ಬಹುಶಃ ಅವತ್ತು ರವೀಂದ್ರನಾಥ್ ರೈ ಮತ್ತು ನಮಗೆ ಅಲ್ಲಿಯ ತನಕ ಈ ರಸ್ತೆಗೆ ಒಂದು ಡಾಮರೀಕರಣ ಅಂತ ಅಲ್ಲಿ ತನಕ ಇರಲಿಲ್ಲ. ಆವಾಗ ಪ್ರಪ್ರಥಮವಾಗಿ ಡಾಮರೀಕರಣ ಮಾಡಬೇಕಂತ ಹೇಳಿದಾಗ ಅಲ್ಲಿ ಮುಂದೆ ನಿಂತು ಬಹುಶಃ ಇಲ್ಲಿ ಡಾಮರೀಕರಣ ಮಾಡಿ ಅಲ್ಲಿ ತನಕ ಡಾಮರೀಕರಣ ಮಾಡಿಕೊಡುವಂಥ ಅವಕಾಶ ದೇವರ ಸೇವೆ ಮಾಡಿದ ಅವಕಾಶ ಅವತ್ತಿನ ಕಾಲ ಸಿಕ್ಕಿದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಬಹುಶಃ ತದನಂತರ ನಿಮಗೆಲ್ಲ ಗೊತ್ತಿದೆ, ಇಲ್ಲಿ ಪಕ್ಕದಲ್ಲಿ ಬಹುಶಃ ರಾಮನ 10-20 ಮನೆಗಳಿತ್ತು. JCB ಅತ್ಯಂತ ಬಡವರಿತ್ತು. ಆಗ ಇಷ್ಟು ದೊಡ್ಡ ಮನೆ ಇರಲಿಲ್ಲ, ಎಲ್ಲ ಕೂಡ ಜೋಪಡಿಯಾಗಿ ಸಣ್ಣ ಸಣ್ಣ ಜೋಪಡಿಯ ಮರ ಇರುವಂಥ ವಿಚಾರ ಇದೆ. ಆ ಯಾರೆಲ್ಲ ಯುವಕರು ಇದು ದೊಡ್ಡವರಾಗಿದ್ದಾರೆ ಎಲ್ಲ ಸಣ್ಣ ಸಣ್ಣ ಮಕ್ಕಳಾಗಿರುವಂಥ ವಿಚಾರನ ಕಣ್ಣ ಮುಂದೆ ನಾನು ನೋಡಿದ್ದೇನೆ. ಬಹುಶಃ ರಾಮಣ್ಣವರ ಮಕ್ಕಳಿರಲಿ, ನಮ್ಮ ಭಾಸ್ಕರ್ ಅವರ ಮಕ್ಕಳಿರಲಿ, ಅದು ಸಣ್ಣ ಜೋಪಡಿಯಾಗಿದ್ದ ಸಂದರ್ಭದಲ್ಲಿ ಅಲ್ಲಿ JCB ಬಂದು ಅದನ್ನು ತೆಗಿಲಿಕ್ಕೆ ರೆಡಿಯಾದಾಗ ಅದನ್ನು ಅಡ್ಡ ನಿಂತು JPS ಹಿಂದೆಗಳಿಸಿ ಇವತ್ತಲ್ಲಿ ಹಕ್ಕುಪತ್ರ ಕೊಟ್ಟು ಸ್ವಾಭಿಮಾನದ ಬದುಕನ್ನು ಕಾಣುವಂಥ ಅವಕಾಶ ಕೂಡ ನನಗೆ ಸಿಕ್ಕಿದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಈ ಪ್ರದೇಶ ಸರಸ್ವತಿ ಕಾಲೋನಿ ಪ್ರದೇಶಕ್ಕೆ ಅಲ್ಲಿ ಬಹುಶಃ ರಸ್ತೆನೇ ಇಲ್ಲ ಅಂತ ಸಂದರ್ಭ ಇದೆ. ಬಹುಶಃ ಅವತ್ತು ಆ ಪ್ರದೇಶ ಎಲ್ಲ ಯುವಕರೊಂದು ಕೋಟೆಕಾರ ಒಂದು ಪ್ರದೇಶಕ್ಕೆ ಬಂದು ನಮಗೆ ಬಹುಶಃ ಅಲ್ಲಿಂದು ರಸ್ತೆ ಮಾಡಿಕೊಡ್ಬೇಕಂತ ಹೇಳಿದಾಗ ಅವತ್ತು ಬಹುಶಃ ಒಮ್ಮೆ ಡಾಮರೀಕರಣ ಬಹುಶಃ ನಾನು ಮಿಷಿನಲ್ಲೇ ಡಾಮರೀಕರಣ ಮಾಡಿಕೊಡುವಂಥ ವಿಚಾರ ಇವತ್ತು ಆಗಿದ್ದು ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಈ ನಮ್ಮ ಬೀಚಿಗೆ ಹೋಗುವಂಥ ರಸ್ತೆಗೆ ಮುಖ್ಯವಾಸಿ ಕಾಂಕ್ರೀಟೇ ಇಲ್ಲ. ಬಹುಶಃ ನಾನು ಶಾಸಕ ಆದ ನಂತರ ಪ್ರಪ್ರಥಮ ಬಾರಿಗೆ ನಮ್ಮ ಟೂರಿಸಂ ಡಿಪಾರ್ಟ್ಮೆಂಟ್ ಮುಖಾಂತರ ಅಲ್ಲಿಗೆ ನಾನು ಬಹುಶಃ ಕಾಂಕ್ರೀಟೀಕರಣ ಮಾಡಿಕೊಂಡ ವಿಚಾರ ನಾನು ಹೇಳ್ತೇನೆ. ಬಹುಶಃ ಇಲ್ಲಿ ನಿಮ್ಮ ಶಿವಶಕ್ತಿ ನಗರ ಇದೆ, ಅಲ್ಲಿ ಮನೆಯವರು ಬಂದಿದ್ದಾರೆ ಗೊತ್ತಿಲ್ಲ, ಅಲ್ಲಿ ಕೂಡ ಕಂಪ್ಲೀಟ್ ಮಣ್ಣಿನ ರಸ್ತೆ ಇದ್ದದ್ದು. ಆ ಮನೆಯವರು ನಮ್ಮ ಮನೆಗೆ ಬಂದು ನಾವೊಂದು ಸೊಸೈಟಿ ಮಾಡಿದ್ದೇವೆ, ಅದನ್ನು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಮಳೆಗಾಲದಲ್ಲಿ ಕಾಲಿಡಲಿಕ್ಕೆ ಸಾಧ್ಯ, ದೊಡ್ಡ ದೊಡ್ಡ ಮನೆ ಕಟ್ಟಿದ್ದೇವೆ, ಅದು ನಮಗೆ ಕೆಸರಲ್ಲಿ ಹೋಗುವಂಥ ಪರಿಸ್ಥಿತಿ ಆಗಿದೆ. ಈಗ ಆ ಇಡೀ ಕಾಲೋನಿಗೆ ಕಾಂಕ್ರೀಟೀಕರಣ ನಮ್ಮ ಅನುದಾನ ಮಾಡಿಕೊಟ್ಟು ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾಕಂತ ಹೇಳಿದರೆ ಬಹುಶಃ ಈ ಒಂದು ಪ್ರದೇಶಕ್ಕೆ ಇವತ್ತು ನಮಗೆ ಒಂದು ದೇವರೊಂದು ಸ್ವರ್ಣಾವಕಾಶದ ಕೆಲಸ ಮಾಡಲಿಕ್ಕೆ ಕೊಡುವಂಥ ವಿಚಾರ ಇವತ್ತು ಆಗಿ ಹೇಳಲಿಕ್ಕೆ ನಾನು ಬಯಸುವಂಥದ್ದು. ಬಹುಶಃ ನಮ್ಮ ಗಣೇಶರವರು ಮತ್ತು ನಮ್ಮ ಮಹಾಲಿಂಗರವರು ಮತ್ತು ನಮ್ಮ ರವೀಂದ್ರ ಅವರೊಂದು ಮನೆ ಅಲ್ಲಿ ಕೂಡ ಫಸ್ಟಿಗೆ ರಾಮರಿಗೆ ಬರೀ ಜಲ್ಲಿತ್ತು, ಅಲ್ಲಿ ಕೂಡ ಬಹುಶಃ ಒಂದು ಲೈನ್ ಡಾಮರೀಕರಣ ಮಾಡುವಂಥ ಅವಕಾಶ ಕೂಡ ಸಿಕ್ಕಿದೆ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಮತ್ತೆ ಇವತ್ತು ಬಹುಶಃ ಈ ಒಂದು ಅದೇ ರೀತಿ ಬಹುಶಃ ಯಾಕಿದ್ದು ದೇವರ ಒಂದು ಇದನ್ನು ಹೇಳಲಿಕ್ಕೆ ಇಚ್ಛಿಸ್ತೇನೆ ಅಂತ ಹೇಳಿದರೆ, ಒಂದು ದಿವಸ ಕಾರ್ಯಕ್ರಮಕ್ಕೆ ಬಂದಿದ್ದೆ. ಬಂದಾಗ ಅವತ್ತು ಈ ಕೆರೆ ಈ ಟೈಪ್ ಹೇಳೋದಿಷ್ಟೇ, ಕೆಲಸ ಮಾಡಲಿಕ್ಕೆ ಕಿರೀಟ ಯಾರ ಪಡ್ಕೊಳ್ಳಿಕ್ಕೆ ಬರ್ತಾನೆ, ನಮ್ದೇನು ಅಭ್ಯಂತರ ಇಲ್ಲ. ಯಾಕಂದ್ರೆ ದೇವರು ನೋಡುವಂಥ ಸಂದರ್ಭ, ದೇವ್ರ ಮಾಡಿ ತೀವ್ರ ಮಾಡ್ತಾನೆ, ಯಾರು ಏನೇನು ಮಾಡ್ತಾರೆ ಅಂತೇಳಿ ಬಹಳ ಸ್ಪಷ್ಟವಾಗಿ ಇವತ್ತು ಗೊತ್ತಿದೆ. ಯಾಕಂತ ಹೇಳಿದ್ರೆ ಇದೇ ಒಂದು ಸಣ್ಣ ರೋಡ್ ಮಾಡಲಿಕ್ಕೆ ಇಲ್ಲಿಗೆ ಮುಖ್ಯಮಂತ್ರಿಗಳು ಬಂದರು, ಮಾಜಿ ಮುಖ್ಯಮಂತ್ರಿ ಬಂದರು, MP ಬಂದಿದ್ದಾರೆ, ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಿದ್ದು, ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರಿದ್ದು, ಭಾಳ ಆ ಸಣ್ಣ ಈ ಸ್ಟಾರ್ಟಿಂಗಿಂದ ಆ ಸ್ಟಾರ್ಟಿಂಗ್ ಮಾಡ್ಲಿಕ್ಕೆ ಯಾರಿಗೂ ಕೂಡ ದೇವರ ಅವಕಾಶ ಕೊಡಲಿಲ್ಲ. ದೇವರ ಅವಕಾಶ ಕೊಟ್ಟಿದ್ರೆ ಅದು UT ಕಾದರಿಗೆ ಮಾತ್ರ ಕೊಟ್ಟಿದೆ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸೋದು.
ಏನಿದ್ರು ಕೂಡ ದೇವರ ಆಶೀರ್ವಾದ ಇಲ್ಲದೆ ಯಾರಿಗೇನು ಕೂಡ ಮಾಡಲಿಕ್ಕೆ ಅಲ್ಲಿಗೆ ಮುಟ್ಲಿಕ್ಕೆ ಯಾರು ಕೂಡ ಸಾಧ್ಯ ಇಲ್ಲ ಅಂತ ಬಲ ಇದರಿಂದಲೇ ಬಲ ಸ್ಪಷ್ಟವಾಗಿ ಗೊತ್ತಿರುವಂಥ ಒಂದು ವಿಚಾರ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆಗ ನಾನು ಹೇಳಿದೆ ಅವತ್ತೇ ನಾನು ಇವತ್ತು ಇದನ್ನು ಪ್ರಾರಂಭ ಮಾಡಿಕೊಂಡು ಅಲ್ಲಿ ತನಕ ಬಂದು ಮುಟ್ಟಿಸ್ತೇನೆ ಅಂತ. ಇವತ್ತು ಬಹುಶಃ ಪದ್ಮನಾಭಣ್ಣನವ್ರ ಮನೆ ಇದೆ, ಬಹುಶಃ ಅಲ್ಲಿಂದ ಗೊತ್ತಿದೆ ನಮ್ಮ ಆಶಾಕನವ್ರ ಮನೆ ಮುಖಾಂತರ ಶಾಶ್ವತಕರ ಮುಖಾಂತರ ನೇರವಾಗಿ ಇಲ್ಲಿಗೆ ಬಂದು ಮುಟ್ಟುವಂಥ ಆ ಸಂಪೂರ್ಣವಾದ ಆ ಒಂದು ಕಾಂಕ್ರೀಟೀಕರಣ ಕೂಡ ನಾನೇ ಮುಂದೆ ನಿಂತು ಬಹುಶಃ ಅದನ್ನು ಅವಕಾಶ ಮಾಡಿಕೊಟ್ಟಂದು ಬಹುಶಃ ಭಾಳ ಸ್ಪಷ್ಟ ಏನೂ ಇಲ್ಲ. ಇಡೀ ನಿಮ್ಮ ಸೋಮನೇಶ್ವರ ನಮ್ಮ ಈ ಒಂದು ಕಾಲದ ಬುಧರು ನೆಹರು ನಗರ ಎಂಟೈರ್ ಒಂದು ಸರ್ಕಲ್ ಅಲ್ಲಿ ಬಹುಶಃ ಯಾರಾದ್ರೂ ಒಬ್ಬರಾದ ಒಂದು ಜಲ್ಲಿ ಹಾಕುವಂಥ ಅವಕಾಶ ಆಯ್ತಾ? ಇಡೀ ಸೋಮೇಶ್ವರ ಈ ನಮ್ಮ ನೆಹರು ನಗರಕ್ಕೆ ಬಹುಶಃ ರಾಮನಲ್ಲಿ ಆಶ್ರಯದಲ್ಲಿ ಮತ್ತು ನಮ್ಮ ದೀಕ್ಷಿತ್ ಅವರು ಇವರೆಲ್ಲ ಮುಂದೆ ನಿಂತು ನಮಗೆ ಅಲ್ಲಿ ಮಾಡಿ ಕೊಡಲೇಬೇಕು. ನಾನು ರಾತ್ರಿ ಹೋದಾಗ ರಾತ್ರಿ 1 ಗಂಟೆಗೆ ಒಂದು ಶಂಕುಸ್ಥಾಪನೆ ಮಾಡಿ ಬಹುಶಃ ಇವತ್ತು ನಾವಲ್ಲಿ ಆ ಒಂದು ಗ್ರಾಮೀಕರಣ ಕೂಡ ಇವತ್ತು ಮಾಡಿಕೊಡುವಂಥ ಅವಕಾಶ ಇವತ್ತು ಆಗಿದೆ ಹೇಳಲಿಕ್ಕೆ ನಾನು ಇವತ್ತು ಬಯಸುವ. ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ದೇವರ ಆಶೀರ್ವಾದ ಇವತ್ತು ನಮ್ಗೆ ಇವತ್ತು ಅತಿ ಅಗತ್ಯ. ಈ ಒಂದು ರಸ್ತೆಯಿಂದ ಅಲ್ಲಿ ತನಕ ಮಾಡಲಿಕ್ಕೆ ಇಚ್ಛಿಸುವಂಥದ್ದು ಅದು ಕೂಡ ನಾವು ಬಹುಶಃ 3 ವರ್ಷದ ಅದಕ್ಕೆ ವಿಶೇಷದ ಹೋರಾಟವನ್ನು ಮಾಡಿ ವಿಶ್ವಸಂಸ್ಥೆಯಿಂದ 80% ಲೋನ್, ವಿಶ್ವಸಂಸ್ಥೆಯಿಂದ 80% ಲೋನ್, ರಾಜ್ಯ ಸರ್ಕಾರದಿಂದ 20% ಗ್ರ್ಯಾಂಟ್ ತರಿಸಿ ಇವತ್ತು ರಸ್ತೆಯನ್ನು ಇವತ್ತು ನಿರ್ಮಾಣ ಮಾಡ್ತಾ ಇದ್ದರೆ ಪ್ರತಿಯೊಬ್ಬರಿಗೂ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಇವತ್ತು ಬೇರೆಯವ್ರಿಗೆ ನನಗೆ ಗೊತ್ತಿಲ್ಲ, ಕೆಲವರು ಹೇಳ್ಬೋದು ಅವ್ರು ಮಾಡಿದ್ದಾರೆ ಇವ್ರು ಮಾಡಿದ್ದಾರೆ ಅಂತೇಳಿ. ನಾನು ಬಹುಶಃ ಇದು ಒಂದು ಉತ್ತಮವಾದ ಸನ್ನಿಧಿಯ ಮುಂದೆ ನಾನು ನಿಂತು ಮಾತಾಡ್ತೇನೆ. ಅವರು ಮಾಡಿದ್ದಾರೆ ಇವರು ಮಾಡಿದೆ ಹೇಳುವಂಥ ಯಾರಾದೊಬ್ಬ ವ್ಯಕ್ತಿ ಬಂದಿದ್ರೆ ನನ್ನತ್ತ ನಾನು ಬರೆದು ಈ ರಸ್ತೆ ಹೆಸರು ಬರೆದು ಕೊಟ್ಟಂತ ದಾಖಲೆ ನನ್ನ ಅಧಿಕಾರಿಗಳ ಕೈಯಲ್ಲಿದೆ, ಅದು ನಾನು ಅಲ್ಲಿ ದೇವರ ಮುಂದೆ ಇರ್ತೇನೆ. ನಿಮ್ಮ ಹತ್ರ ದಾಖಲೆ ಇದ್ದಿದ್ದು ಅದನ್ನ ಇಲ್ಲಿ ಮುಂದೆ ಹಿಡಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅಧಿಕಾರಿ ನೀವು ಕೊಟ್ಟಂತ ಒಂದು ದಾಖಲೆ ತೋರಿಸಿ, ಈ ರಸ್ತೆಯನ್ನು ಮೆನ್ಷನ್ ಮಾಡಿ ನೀವು ಕೊಟ್ಟಂತ ಒಂದು ದಾಖಲೆ ತೋರಿಸಿ ನಾನು ಹೇಳಿಕ್ಕಿದ್ದೇನೆ. ನಾನು ಕೊಟ್ಟ 2 ವರ್ಷ ಹಿಂದೆ ಕೊಟ್ಟಂತ ದಾಖಲೆ ಬಹುಶಃ ನಮ್ಮ ಅಧಿಕಾರಿ ಅದೇ ದಾಖಲೆ ಬೆಂಗಳೂರಿಗೆ ಹೋಗಿ ವಿಶ್ವಸಂಸ್ಥೆಗೆ ಹೋಗಿ ಬಿಡುಗಡೆ ಆಗಿ ಬಂದಂತ ಸಂದರ್ಭ ನಾನು ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಸೊ ಆ ವಿಚಾರಕ್ಕೆ ಸಂಬಂಧ ಮಾತಾಡಲಿಕ್ಕೆ ನಾನು ಹೋಗುದಿಲ್ಲ, ಯಾಕೆ ಆ ತನ್ನ ಸ್ಥಾನಕ್ಕೆ ನಾನು ಹೋಗ್ಲಿಕ್ಕೆ ನಾನು ಇಚ್ಛೆ ಪಡುವುದಿಲ್ಲ. ಎಷ್ಟೇ ನನಗೆ ಯಾರೇ ಎಷ್ಟೇ ವಿರೋಧ ಮಾಡಿದ್ರು ಕೂಡ ನಮ್ಮಿಂದ ಪ್ರಯೋಜನ ಪಡ್ಕೊಂಡವ್ರು ನನಗೆ ಒಂದು ಇದು ಮಾಡಿದ್ರು ಅದನ್ನು ನಾನು ತಲೆಯಲ್ಲಿ ಇಟ್ಕೊಳ್ಳಿಕ್ಕೆ ನಾನು ಹೋಗಲಿಲ್ಲ. പക്ഷേ ದೇವರ ನಮಗೆ ತಲೆ ಎತ್ತಿ ನಮ್ಮನ್ನು ಮೇಲೆ ಹಾಕುವಂಥ ಕೆಲಸ ಇವತ್ತು ಮಾಡುವಂಥ ಅವಕಾಶ ಆಗ್ತದೆ. ಅದೊಂದು ಗಾದೆ ಯಾವಾಗ ನಮ್ಮ ಧರ್ಮ್ ಸಿಂಗ್ ಅವರು ಹೇಳ್ತಾ ಇದ್ರು, 10 ಜನ ಸೇರಿ ಸಮುದ್ರದಲ್ಲಿ ನಮ್ಮನ್ನು ಮುಳುಗಿಸ್ಲಿಕ್ಕೆ ಪ್ರಯತ್ನ ಪಟ್ಟಾಗ ದೇವರು ನಮ್ಮ ಜುಟ್ಟು ಹಿಡಿದು ಮೇಲೆ ತಗೊಳ್ಳುವಂಥ ಕೆಲಸ ಇವತ್ತು ಮಾಡ್ತಾರಂತೆ. ಅಂಥ ಕೆಲಸವನ್ನು ದೇವರು ಮಾಡ್ತಾರೆ ಎಂಬ ವಿಶ್ವಾಸ ಇವತ್ತು ನಮಗೆ ಖಂಡಿತವಾಗಿ ಇದೆ ಅನ್ನೋ ಹೇಳಿಕ್ಕೆ ನಾನು ಬಯಸುವಂಥದ್ದು. ಆದ ಕಾರಣ ಬಹುಶಃ ಈ ಒಂದು ರಸ್ತೆ ಇವತ್ತು ಅತ್ಯುತ್ತಮವಾದ ರಸ್ತೆ ಆಗಿದೆ. ಉತ್ತಮವಾದ ಹೆಸರು ಕೂಡ ಇವತ್ತು ನಾವು ಇವತ್ತು ಸ್ಥಾಪನೆ ಇವತ್ತು ಮಾಡಿದ್ದೇವೆ. ಬಹುಶಃ ಇವತ್ತು ಈ ಒಂದು ರಸ್ತೆ ಪೂರ್ಣಗೊಳ್ಳಿಕ್ಕೆ ಕೂಡ ನಮ್ಮ ಇವತ್ತು ಪ್ರಯತ್ನನೆಲ್ಲ ಕೂಡ ಇವತ್ತು ಮಾಡ್ತೇನೆ. ಅದೇ ರೀತಿ ಬಹುಶಃ ನಮ್ಮ ರವಿ ಅಣ್ಣನವರ ಈ ಪಕ್ಕದ ಮನೆಯವರು ಕೂಡ ಈ ಒಂದು ರಸ್ತೆಯನ್ನು ಕೂಡ ಇವತ್ತು ಕೇಳಿದ್ದಾರೆ. ಈ ರಸ್ತೆ ಆಗುವಂಥ ಸಂದರ್ಭದಲ್ಲಿ ಇದನ್ನು ಕೂಡ ಬೇರೆ ಯಾವುದೋ ಯೋಜನೆ ಮುಖಾಂತರ ಸೇರಿಸುವಂಥ ಕೆಲಸ ನಾನು ಇವತ್ತು ಮಾಡ್ತೇನೆ. ಯಾಕಂತ ಹೇಳಿದ್ರೆ ನಮಗೆ ಕೆಲಸ ಮಾಡೋದು ಹುಚ್ಚು, ಬೇರೆ ಏನಲ್ಲ. ಎಲ್ಲಿ ಇದಕ್ಕೆ ಅಂತ ಹೇಳಿದ್ರೆ ಒಂದು ಚಾಲೆಂಜ್ ಆಗಿ ತಗೊಳ್ಳುವಂಥದ್ದು. ಆದ ಕಾರಣ ಬಹುಶಃ ನಾನು ಹೇಳಿದೆ ಇವತ್ತು, ಯಾಕಂತ ಹೇಳಿದ್ರೆ ಇದು ಇತಿಹಾಸ ಪ್ರಸಿದ್ಧವಾದ ಒಂದು ದೇವಸ್ಥಾನ. ಬಹುಶಃ ಇಲ್ಲಿ ಬಹಳಷ್ಟು ಇವತ್ತು ಟೂರಿಸ್ಟ್ ಇವತ್ತು ಬರ್ತಾರೆ. ಇವತ್ತು ಉಲ್ಲಾಲಕ್ಕೆ ಅಥವಾ ನಮಗೆ ಇಲ್ಲಿಗೆ ಮತ್ತೆ ಬೇರೆ ಕಡೆಗೆ ಇವತ್ತು ಬೇರೆ ಬೇರೆ ಊರಿನವ್ರು ನೋಡೋದಾದ್ರೆ ಅದು ಯುಟಿಕಾದರ ಮುಖವನ್ನು ನೋಡಿ ಬರುವುದಲ್ಲ. ಇಲ್ಲಿ ಬರುದಿದ್ರೆ ಸೈಯದ್ ಮದನಿ ದರ್ಗಾ ಇದೆ, ಸೋಮನೇಶ್ವರ ದೇವಸ್ಥಾನ ಇದೆ, ಸೈಂಟ್ ಸೆಬೆನ್ಸ್ ಚರ್ಚ್ ಇದೆ, ಅಲ್ಲಿ ಸಂದರ್ಶಿಸಿ ಅಲ್ಲಿ ಆಶೀರ್ವಾದ ಪಡಿಬೇಕೆಂತ ಬಹಳಷ್ಟು ಜನ ಇವತ್ತು ಬರುವಂಥ ಅವಕಾಶ ಎಷ್ಟು ಸಾಧ್ಯ ಇದೆ ಆ ಎಲ್ಲ ಕೆಲಸವನ್ನು ಪೂರ್ಣಗೊಳಿಸುವ ಅವಕಾಶ ನಾನು ಇವತ್ತು ಮಾಡುವಂಥದ್ದು. ಸೋಮೇಶ್ವರ ಇವತ್ತಿಂದ ಗ್ರಾಮ ಪಂಚಾಯತ್ ಆಗಿತ್ತು. ನನ್ನ ಒಂದೇ ಉದ್ದೇಶ ಇಲ್ಲಿ ಅನುದಾನ ಬರಬೇಕು ಮತ್ತು ಇಲ್ಲಿ ಬಹುಶಃ ನಾವು ಅಭಿವೃದ್ಧಿ ಮಾಡಬೇಕು. ಅದಕ್ಕಾಗಿ ನಾನು ಇದನ್ನು ಇವತ್ತು ಟೌನ್ ಮುನ್ಸಿಪಾಲಿಟಿ ಆಗಿ ಇವತ್ತು ಪರಿವರ್ತನೆ ಅವಕಾಶ ಆಯಿತು. ಕೋಟೆಕಾರ ಗ್ರಾಮ ಪಂಚಾಯತ್ ಇರ್ತದೆ, ನನಗೆ ಆಗದನ್ನು ಬಿಟ್ಟು ಬಿಡ್ಬೋದು, ತೊಂದರೆ ಇಲ್ಲ ಅಂತ. ನನಗೆ ಅಲ್ಲಿ ಅಭಿವೃದ್ಧಿ ಆಗಬೇಕು ಉದ್ದೇಶದಿಂದ ಅದನ್ನು ಕೂಡ ನಾನು ಇವತ್ತು ಪಟ್ಟಣ ಪಂಚಾಯತ್ ಆಗಿ ಮಾಡ್ಕೊಳ್ಳೋ ವಿಚಾರ ಇದೆ. ನಗರ ಪಂಚಾಯತ್ ಉಲ್ಲಾಲವನ್ನು ಇವತ್ತು ಸಿಟಿ ಮುನ್ಸಿಪಾಲಿಟಿ ಆಗಿ ಮಾಡುವಂಥ ಒಂದು ವಿಚಾರ ಇವತ್ತು ಆಗುವಂಥ. ಯಾಕೆ ಇದೆಲ್ಲ ಮಾಡಿದೆ ಅಂತ ಹೇಳಿದರೆ ಆಡಳಿತ ದೃಷ್ಟಿಯಿಂದ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಅನುದಾನ ಹೆಚ್ಚಿನ ಅನುದಾನ ಬರಬೇಕೆಂಬ ಉದ್ದೇಶದಿಂದ ಈ ರೀತಿಯ ನಾವು ಕ್ರಮ ಕೈಗೊಂಡ ವಿಚಾರ ಇವತ್ತು ಆಗಿದೆ ಅಂತ ನಾನು ಹೇಳಲಿಕ್ಕೆ ಇವತ್ತು ಬಯಸಿಕೊಂಡು, ಬಹುಶಃ ನೀವೆಲ್ಲ ಬಹಳಷ್ಟು ಜನಪ್ರತಿನಿಧಿ ಇದ್ದೀರಿ, ಎಲ್ಲ ಮರೆತು ಉತ್ತಮವಾದ ಸಾಮಾಜಿಕವಾದ ಜನಸೇವೆ ಮಾಡೋದು ಹಮ್ಮಿಕೊಳ್ಳಿ. ದೇವರು ನಿಮ್ಮನ್ನು ಒಂದಲ್ಲೊಂದು ಸ್ಥಾನಕ್ಕೆ ನಿಲ್ಲಿಸುವಂಥ ಕೆಲಸ ಮಾಡೇ ಮಾಡ್ತಾ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಫಲಾಪೇಕ್ಷೆ ಪ್ರಾಪ್ತ
ಬೀದಿದ ಕಾಂಕ್ರೀಟೀಕರಣದ ಸಾಧನೆ ನಚ್ಚಿದ ರಾಮಜೋಗಿ ಮೇಲಿನ ವಿಶೇಷವಾದ ವೈಯಕ್ತಿಕ ಸನ್ಮಾನ ಯುಟಿ ಖಾತೆಯಲ್ಲಿ ಕಂಡ ಬೋರ್ವೆಲ್ ಹಕ್ಕುಪತ್ರದ ಪಕ್ಕ ಈ ಒಂದು ಸಾಧ್ಯದ ವಿಶೇಷವಾದ ಕಾಲದ ಗತ ನಚ್ಚಿನ ನಾಯಕರಿಗೆ ಪುತ್ತೂರು ಗೌರವ ತಂದಿಲ್ಲ ಸಂಬಂಧಿಸಿದ ರಾಮಜೋಗಿ ಖಂಡಿತವಾದಿಲ್ಲ ಈ ಪುತ್ತೂರು ಅಭಿನಂದನೆ ಸಂದೇಶ ತಂದಿಲ್ಲರು ನಲ್ಲಾತೀರ್ನ ಕೆಲಸ ಆವಡು ಈ ಒಂದು ಬಾಗೋಡು ತನೊಂದು ಎಟ್ಟ ರೀತಿಯ ಅಭಿನಂದನೆ ಶ್ರೀ ಸೋಮನಾಥ ದೇವಸ್ಥಾನದ ರಥಬೀದಿಯ ಉದ್ಘಾಟನಾ ಕಾರ್ಯಕ್ರಮವನ್ನು ಮಾನ್ಯ ಸಚಿವರು ಈಗಾಗಲೇ ನೆರವೇರಿಸಿದರು. ಮಾನ್ಯ ಸಚಿವರು ಹೇಳಿದಂತೆ ನಮ್ಮ ಗೋಪುರದ 3 ಕೋಟಿ ರೂಪಾಯಿಯನ್ನು ನಾವು ಅಂದಾಜು ಕಾಮಗಾರಿ ಆಗುತ್ತೆ ಅಂತ ನಿರ್ಣಯ ಏನು ಮಾಡ್ಕೊಂಡಿದ್ದೀವಿ, ಅದನ್ನು ನಿರೀಕ್ಷೆ ಇಟ್ಟುಕೊಂಡಿದ್ದೀವೋ ಅದರ ಹಂತವಾಗಿ ನಮ್ಮ ಖಾದರ್ ಸಾಹೇಬರು ಈಗಾಗಲೇ 1 ಕೋಟಿ ರೂಪಾಯಿಯನ್ನು ನಾವು ಸರ್ಕಾರದಿಂದ ಕೊಡುವ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದೇ ರೀತಿ ನಮ್ಮ ಊರಿನ ಗ್ರಾಮಸ್ಥರು ಎಲ್ಲರೂ ಸೇರಿ ಬ್ರಹ್ಮಕಲಶೋತ್ಸವದ ಸಮಯದಲ್ಲಿ ಪೂರ್ಣ ಗೋಪುರವನ್ನು ನಿರ್ಮಾಣ ಮಾಡಬೇಕಂತ ಎಲ್ಲರೂ ನಿರ್ಣಯ ಮಾಡ್ಕೊಂಡಿದ್ದಾರೆ. ಅದು ನಮ್ಮ ರವೀಂದ್ರಾಯ ಆಗಲಿ ಮುತ್ತಪ್ಪರಾಯ ಆಗಲಿ ಈಗಾಗಲೇ ಒಂದು ಏನು ಬ್ರಹ್ಮ ರಥದ ಏನು ಕೊಡುಗೆಯನ್ನು ನೀಡ್ತಾ ಇದ್ದಾರೆ. ಅದರ ಅಂಗವಾಗಿ ಗೋಪುರ ಸಹಿತ ನಿರ್ಮಾಣ ಮಾಡಬೇಕಂತ ಎಲ್ಲ ನಮ್ಮ ಕಮಿಟಿಯವರ ಪರವಾಗಿ ಅಭಿವೃದ್ಧಿ ಸಮಿತಿಯವರ ಪರವಾಗಿ ಒಂದು ನಿರ್ಣಯ ಮಾಡ್ಕೊಂಡಿದ್ದಾರೆ. ಹಾಗೆಲ್ಲ ಊರಿನ ಗ್ರಾಮಸ್ಥರು ಸಹಿತ ಇದಕ್ಕೆ ಸಹಕಾರ ನೀಡಬೇಕೆಂದು ನಾನು ನಮ್ಮ ಮತ್ತು ಗೋಪುರ ಇನ್ನಿತರ ಕಾರ್ಯಕ್ರಮಗಳು ಗುಡಿ ಮತ್ತು ವಿಷ್ಣುಮೂರ್ತಿ ಗುಡಿ ಮುಂದಿನ ದಿನಗಳಲ್ಲಿ ಕ್ಷೇತ್ರಕ್ಕೆ ಸಮರ್ಪಣೆಯಾಗಲಿದೆ. ತಾವೆಲ್ಲರೂ ಈ ಕಾರ್ಯದಲ್ಲಿ ದೇವರು ಪಾಲ್ಗೊಂಡು ಈ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಬೇಕಾಗಿ ಕ್ಷೇತ್ರದ ವ್ಯವಸ್ಥಾಪನಾ ಸಮಿತಿಯ ಪರವಾಗಿ ನಾನು ವಿನಂತಿ ಮಾಡಿಕೊಳ್ಳುತ್ತೇನೆ.